ಉಜಿರೆಯಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಪುತ್ತೂರಿನಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ದೇಶದ್ರೋಹಿಗಳನ್ನು ಗಡೀಪಾರು ಮಾಡುವಂತೆ ಆಗ್ರಹಿಸಿದ್ದಾರೆ. ಇಷ್ಟೇ ಅಲ್ಲದೆ ಪಾಕಿಸ್ತಾನದ ಧ್ವಜವನ್ನು ಸುಟ್ಟು ಧಿಕ್ಕಾರ ಕೂಗಿದ್ದಾರೆ. ಬಿಸಿಲಿನ ಬೆಗೆಗೆ ಹೆದರಿ ಮನೆಯ ವ್ಯಾಮೋಹಕ್ಕೆ ಸೆಳೆತವನ್ನು ಮಾಡಿ ಹೋಗ್ತಾ ಇರುವಂತಹ ನಮ್ಮ ಸಹೋದರ ಸಹೋದರಿಯರನ್ನ ನಮ್ಮ ಸ್ವರ ಸೆಳಿಬೇಕು. ಆ ರೀತಿಯಲ್ಲಿ ಒಮ್ಮೆ ಜೋರಾಗಿ ಘೋಷಣೆ, ಭೋಲಾ ಭಾರತ್ ಮಾತಾ ಕಿ ಜೈ, ಭೋಲಾ ಭಾರತ್ ಮಾತಾ ಕಿ ಜೈ, ಸನಾತನ ಹಿಂದೂ ಧರ್ಮಕ್ಕೆ ಜೈ, ಭೋಲಾ ಭಾರತ್ ಮಾತಾ ಕಿ ಜೈ. ಉಜಿರೆ ಮಂಡಳಿ ಸೀಟನ್ನು ಹಿಡಿದು ಪಾಕಿಸ್ತಾನಕ್ಕೆ ಘೋಷಣೆ ಕೂಗುವ, ಪಾಕಿಸ್ತಾನಕ್ಕೆ ಘೋಷಣೆ ಕೂಗುವ ಎಸ್ಡಿಪಿಐ ನಾಯಿಗಳೇ, ಉಜಿರೆ ಮಂಡಳಿ ಸೀಟನ್ನು ಹಿಡಿದು ಪಾಕಿಸ್ತಾನಕ್ಕೆ ಘೋಷಣೆ ಕೂಗುವ ಎಸ್ಡಿಪಿಐ ನಾಯಿಗಳೇ, ಧಿಕ್ಕಾರ, ಎಸ್ಡಿಪಿಐಗೆ ಧಿಕ್ಕಾರ, 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 ಎಸ್ಡಿಪಿಐಗೆ ಧಿಕ್ಕಾರ, 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 ಎಸ್ಡಿಪಿಐಗೆ ಧಿಕ್ಕಾರ. ಭೋಲಾ ಭಾರತ್ ಮಾತಾ ಕಿ ಜೈ, ಭೋಲಾ ಭಾರತ್ ಮಾತಾ ಕಿ ಜೈ, ಭೋಲಾ ಭಾರತ್ ಮಾತಾ ಕಿ ಜೈ, ಭೋಲಾ ಎಬಿವಿಪಿ ಕಿ ಜೈ. ಎಸ್ಡಿಪಿಐ ನಾಯಿಗಳಿಗೆ ಧಿಕ್ಕಾರ, ಎಸ್ಡಿಪಿಐ ನಾಯಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಎಸ್ಡಿಪಿಐ ನಾಯಿಗಳಿಗೆ ಧಿಕ್ಕಾರ, 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 ಎಸ್ಡಿಪಿಐ ಧಿಕ್ಕಾರ. ಭೋಲಾ ಭಾರತ್ ಮಾತಾ ಕಿ ಜೈ, ಭೋಲಾ ಭಾರತ್ ಮಾತಾ ಕಿ ಜೈ. ಎಸ್ಡಿಪಿಐ ನಾಯಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಎಸ್ಡಿಪಿಐ ನಾಯಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಭೋಲಾ ಭಾರತ್ ಮಾತಾ ಕಿ ಜೈ, ಭೋಲಾ ಎಸ್ಡಿಪಿಐ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭೋಲಾ ಭಾರತ್ ಮಾತಾ ಕಿ ಜೈ. ಧಿಕ್ಕಾರ, ಧಿಕ್ಕಾರ, ಎಸ್ಡಿಪಿಐ ಧಿಕ್ಕಾರ, 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 ಎಸ್ಡಿಪಿಐ ಧಿಕ್ಕಾರ. ಇಂದಿನ ದಿನ ಭಾರಿ ಒಂದು ದುರಂತದ ವಿಚಾರಕ್ಕಾಗಿ ಮಾನನೀಯ ವಿವೇಕಾನಂದರ ಪ್ರತಿಮೆಯ ಬಳಿ ಒಂದು ವಿರೋಧದ ಮಾತನ್ನು ಆಡುವ ಅನಿವಾರ್ಯತೆ ನಮಗೆ ಬಂದೊದಗಿದೆ. ದುರಂತ ಏನು ಅಂದರೆ, ಪರಮ ಪವಿತ್ರ ಭಾರತದಲ್ಲಿ ಹುಟ್ಟಿ ಭಾರತದ ಅನ್ನವನ್ನು ತಿಂದು ಭಾರತದ ಪವಿತ್ರ ನೀರನ್ನು ಕುಡಿದು ನಾನು ಭಾರತೀಯ ಎಂದು ಎದೆ ತಟ್ಟಿ ಹೇಳಬೇಕಾದಂತಹ ಭಾರತದ ಸುಪುತ್ರರೇ ಭಾರತದ ಮಣ್ಣಿನಲ್ಲಿ ಎಸ್ಡಿಪಿಐ ಎನ್ನುವಂತಹ ಉಗ್ರ ಸಂಘಟನೆಯ ಬ್ಯಾನರ್ನ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಜೈ ಎನ್ನುವಂತಹ ಘೋಷಣೆಯನ್ನು ಕೂಗುತ್ತಾರೆ ಅಂತಾದರೆ ನಮ್ಮ ದುರಂತ ಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ನಾವು ಒಮ್ಮೆ ಆಲೋಚನೆ ಮಾಡಬೇಕು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಎದೆ ತಟ್ಟಿ ಹೇಳಿಕೊಂಡೆವು. ಅದೆಷ್ಟೋ ವರ್ಷಗಳ ಆ ಬಂಧನದಿಂದ ತಾಯಿ ಭಾರತಿ 47ರಲ್ಲಿ ಮುಕ್ತಳಾದಂತೆ ನಮಗೆ ಕಂಡಳು. ಆದರೆ ಆಲೋಚಿಸಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಬೆರಳೆಣಿಕೆಯ ನಿಮಿಷಗಳ ಹಿಂದೆ ಪಾಪಿ ಪಾಕಿಸ್ತಾನ ಸ್ವಾತಂತ್ರ್ಯವನ್ನು ಕಂಡುಕೊಂಡಿತು. ಮಹಮ್ಮದ್ ಅಲಿ ಜಿನ್ನಾ ಎನ್ನುವ ಪಾಕಿಸ್ತಾನದ ತಂದೆಯ ಕನಸು ನನಸಾದಂತಹ ಹೊತ್ತು 1947 ಆಗಸ್ಟ್ 14 ಮಧ್ಯರಾತ್ರಿ. ಭಾರತ ಸ್ವಾತಂತ್ರ್ಯವನ್ನು ಕಾಣುವ ಮೊದಲೇ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಝಂಡಾ ಹಾರಾಡುತ್ತದೆ. ಅಲ್ಲಿಯ ಸ್ವಾತಂತ್ರ್ಯೋತ್ಸವವನ್ನು ಅನುಭವಿಸುತ್ತಾ ನಗುತ್ತಾ ಆ ಪಾಕಿಸ್ತಾನದ ತಂದೆ ಜಿನ್ನಾ ಹೇಳ್ತಾನೆ, ಹಸಾಸ್ ಕೆ ಲಿಯೆ ಪಾಕಿಸ್ತಾನ್ ಲಡ್ಕೆ ಲೆಂಗೆ ಹಿಂದೂಸ್ತಾನ್. ನಗು ನಗುತ್ತಾ ಪಾಕಿಸ್ತಾನವನ್ನು ಪಡೆದುಕೊಂಡಿದ್ದೇನೆ, ಹೋರಾಟ ಮಾಡಿ ಹಿಂದೂಸ್ತಾನವನ್ನು ಪಡೆದುಕೊಳ್ತೇನೆ ಅಂತ 47ರಲ್ಲಿ ಆಡಿದ ಜಿನ್ನನ ಮಾತು 2020ನೇ ಇಸವಿಯಲ್ಲಿ 2021ರ ಆಗಮನದ ಸಮೀಪದಲ್ಲಿ ಉಜಿರೆಯಲ್ಲಿ ಎಸ್ಡಿಪಿಐ ಅದನ್ನು ನೆರವೇರಿಸುವುದಕ್ಕೆ ಪ್ರಾರಂಭ ಮಾಡ್ತದೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 1 ಸೀಟನ್ನು ಪಡೆದುಕೊಂಡ ಎಸ್ಡಿಪಿಐ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ತದೆ ಅಂತಾದರೆ
ನಾಳೆಯ ದಿನ ಇದು ಮತ್ತು ಇದರ ಅಂಗಸಂಸ್ಥೆಗಳು ಭಾರತದಲ್ಲಿ ಉಗ್ರಗಾಮಿಗಳಾಗಿ ಬೆಳೆಯುವುದಿಲ್ಲ ಅಂತ ಬೇರೆ ಹೇಳಬೇಕೇನು? SDPI, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, KFD ನಾಮಧೇಯವಾಗಿ ಅದೆಲ್ಲ ಯಾವುದಿದೆ ಎಲ್ಲ ಉಗ್ರ ಸಂಘಟನೆಗಳು ಬ್ಯಾನ್ ಆಗಬೇಕು.